ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬುವ ರೀತಿಯಲ್ಲಿ ಇವತ್ತು 46 ಜಾತಿಗಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಮೂಲಕವಾಗಿ ಇವತ್ತು ರಾಜ್ಯ ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇದರ ಉದ್ಘಾಟನೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಬಸವನಾಗಿದೇವ ಶರಣರು, ಚಲವಾದಿ ಮಹಾಸಂಸ್ಥಾನ ಚಿತ್ರದುರ್ಗ ರಾಷ್ಟ್ರೀಯ ಅಧ್ಯಕ್ಷರು, ಅತಿ ಹಿಂದುಳಿದ ವರ್ಗಗಳ ಮಹಾಸಭಾದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಪೂಜ್ಯರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಕಾರ್ಯಕ್ರಮದಲ್ಲಿ ಸಜ್ಜನರು, ತ್ರಿಕಾಲ ಪೂಜ್ಯವಂತರು, ಎಲ್ಲ ಸಮುದಾಯದ ಜೊತೆಗೆ ಪೂಜ್ಯರಾಗಿ ಗುರುತಿಸಿಕೊಂಡಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಶಂಕರಲಿಂಗ ಮಹಾಸ್ವಾಮೀಜಿಗಳು, ಎಳವ ಸಮಾಜ ಮುಕ್ತಿನಾಥ ಜನಕಲ್ಯಾಣ ಟ್ರಸ್ಟು ಗುರುಪೀಠ ಪೂಜ್ಯರಿಗೆ ಜೋರಾಗಿ ಚಪ್ಪಳೆಯನ್ನು ತಟ್ಟೋದ್ರ ಮೂಲಕ ಅವರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಭಾಗದ JDS ಮುಖಂಡರಾಗಿ ಸಮಾಜವನ್ನು ಕಟ್ಟೋದ್ರ ಮೂಲಕವಾಗಿ ನಿಕಟಪೂರ್ವ ಶಾಸಕರಾಗಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂತಹ ನಿರಂತರ ಹೋರಾಟವನ್ನು ಮಾಡ್ತಾ ಇರುವಂತಹ ಶಿವಶಂಕರ್ ಸರ್ ಅವರು ಇದ್ದಾರೆ. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಕಾರ್ಯಕ್ರಮದಲ್ಲಿ ವಕೀಲರು, ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸಮಾಜದ ಮುಖಂಡರು ಮತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಯಾವುದೇ ಕೇಸುಗಳು ಬಂದರೆ ಉಚಿತವಾಗಿ ನೋಡುವಂತಹ ಮುನ್ರಾಜ್ರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಮುನೇಗೌಡ್ರವರು ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಮತ್ತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣಗಳನ್ನು ಮಾಡಿರುವಂತಹ ಮತ್ತು ಎಡೆಬಿಡದೆ ಸಮಾಜದ ಬಗ್ಗೆ ಚಿಂತನೆ ಮಾಡುವುದರ ಮೂಲಕವಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂತಹ BK ನಾರಾಯಣ ಸ್ವಾಮಿ ಅವರು, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಒಕ್ಕೂಟ, ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಜೇಶ್ವರಿ ಮೇಡಮ್ನವರು ಬಂದಿದ್ದಾರೆ. ಅವರಿಗೊಮ್ಮೆ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಇವತ್ತು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಗೌರವ ಅಧ್ಯಕ್ಷರಾಗಿ ಈ ಎಲ್ಲ ಕಾರ್ಯಕ್ರಮದ ದಿಕ್ಸೂಚಿಯಾಗಿರುವಂಥವರು ಕೆ ರವೀಂದ್ರ ಶೆಟ್ಟಿ, ಉಳಿತೊಟ್ಟು ಮಂಗಳೂರು ಗೌರವಾಧ್ಯಕ್ಷರು. ಅವರು ನೀವೆಲ್ಲ ಕೂತಿದ್ದೀರಿ, ಅವರೇ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಜವಾಬ್ದಾರಿ ಅನ್ನೋದಿದೆಯಲ್ಲ, ಬದುಕಿನ ಜವಾಬ್ದಾರಿ ಎಗಲಿಗತ್ತಿದಾಗ ಬದುಕು ಬವಣೆಗಳನ್ನು ಒಟ್ಟು ಮಾಡಿಕೊಂಡು ಹೋಗುವಂತಹ ಜವಾಬ್ದಾರಿ ವ್ಯಕ್ತಿ. ಅಷ್ಟೇ ಅಲ್ಲ, ಈ ಸಮಾಜಕ್ಕೆ, ಈ ಅಲೆಮಾರಿಯ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತುತ್ತಾ ಇರುವಂಥವ್ರು. ಮತ್ತೊಮ್ಮೆ ರವೀಂದ್ರ ಶೆಟ್ಟಿ ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟೋಣ. ಮತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರಕಾಶ್ ಎಂ ಬೆಂಗಳೂರು, ಇದು ಈ ಸಂಘದ ಅಧ್ಯಕ್ಷರು. ಅವರು ಮತ್ತು ರವೀಂದ್ರ ಶೆಟ್ಟಿ ಅವರು ಒಂದು ನಾಣ್ಯದ ಎರಡು ಮುಖಗಳು, ಒಂದು ಗಾಡಿಗೆ ಎರಡು ಚಕ್ರಗಳಂತೆ ಇವತ್ತು ಸಮಾಜವನ್ನು ಸುತ್ತಿ ಕಟ್ಟುವಂಥದ್ದು. ಜೋಡೆತ್ತುಗಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಜೋಡೆತ್ತುಗಳು ಅಂದರೆ ಆ ಜೋಡೆತ್ತುಗಳಿದ್ರೆ ಮಾತ್ರ ವ್ಯವಸಾಯ ಮಾಡಕ್ಕೆ ಬರುತ್ತೆ. ಎಷ್ಟು ಜನ ಒಕ್ಕಲುತನ ಮಾಡ್ತಿದ್ರೆ ಕೈ ಎತ್ರಿ?
ಎಲ್ಲರಿಗೂ ಗೊತ್ತಿದೆ. ಆ 2 ಜೋಡೆತ್ತುಗಳು ಇವತ್ತು ಈ ಕಾರ್ಯಕ್ರಮದ ಕೃಷಿಯನ್ನು ಮಾಡಿರುವಂಥದ್ದು. ಮತ್ತೊಮ್ಮೆ ಅವರಿಗೆ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರತಾಪ್ ಕುಮಾರ್ ಓ ಜೋಗಿ ಅವರು ಪಾದರಸದಂತೆ ಎಡಬಿಡದೆ ಕಾಯಕವನ್ನು ಮಾಡೋದು. ದಿನ ಸಮಾಜದ ಬಗ್ಗೆ ಯಾರಾದರೂ ಅಲೆಮಾರಿಗಳು ಅಂತ ಯಾರಾದ್ರೂ ರಸ್ತೆ ಬದಿಯಲ್ಲಿ ಕಿನ್ನೂರಿ ಬಾರಿಸ್ತಾ ಇದ್ದರೆ, ಏನಾದರೂ ಕಾಯಕ ಮಾಡ್ತಾ ಇದ್ದರೆ ಇಮಿಡಿಯೇಟಾಗಿ ಅವ್ರನ್ನ ಗುರುತಿಸಿ ಹಿಂಗಿದೆ ಸ್ವಾಮೀಜಿ ಅನ್ನುವಂಥದ್ದನ್ನು ತರುವಂಥದ್ದು. ಅಷ್ಟೇ ಅಲ್ಲ, ಅವ್ರು ನನಗೊಂದು ಮಾತು ಹೇಳಿದರು, ರವೀಂದ್ರ ಶೆಟ್ಟಿ ಅವರು, ಜೋಗಿ ಪ್ರತಾಪ್ ಅವರು, ಸ್ವಾಮೀಜಿ ನಿಮ್ಮ ಆಶ್ರಮದಲ್ಲಿ ಪ್ರತ್ಯೇಕವಾಗಿ ಒಂದು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಿ ಅಂತ ಈಗಾಗಲೇ ನಾವು ಮಾಡಿದ್ದೀವಿ. ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಕಾರ್ಯದರ್ಶಿಯವರ ಆದೇಶದ ಮೇರೆಗೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು ಕುಮಾರ್ ಅವರು, ಶ್ರೀನಿವಾಸ್ರವರು, ಉರ್ಲಪ್ಪ ಯಾದವ್ರವರು, ತಿಪ್ಪೇಸ್ವಾಮಿ ಯಾದವ್, ಉಮ್ಮಣ್ಣ ಯಾದವ್, ಏಕಂತಪ್ಪನವರು, ವೀರೇಶ್ ಮತ್ತು ಮುನೇಗೌಡರು ಗೊತ್ತು. ಇವರೆಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಇವತ್ತು 46 ಜಾತಿಗಳ ಒಂದು ಒಕ್ಕೂಟ. ಇಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಸಾಮಾಜಿಕ ನ್ಯಾಯ ನಮಗೆ ಸಿಕ್ಕಿಲ್ಲ. ಸಿಕ್ಕಿದೆಯಾ? ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ ಕಾರಣ ನಾವು ಸಂಘಟಿತರಾಗಿಲ್ಲ. ಈ ಸಮಾಜದೊಳಗೆ ಎಲ್ಲಿ ಸಂಘಟನೆ ಇರುವುದಿಲ್ಲವೋ, ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಜೇನಿನಂತಹ ತುಪ್ಪವನ್ನು ನೀವು ತಿನ್ನಬೇಕು ಅಂದರೆ ರಾಣಿ ಜೇನಿನ ಜೊತೆ ಎಲ್ಲ ಜೇನು ನೊಣಗಳು ಮಕರಂದ ವೀರಿ ಸಂಘಟನೆಯನ್ನು ಕಟ್ಟಿದಾಗ ಮಾತ್ರ ಜೇನು ತುಪ್ಪ ತಿನ್ನಲು ಸಾಧ್ಯ ಅನ್ನುವಂಥದ್ದು. ಇವತ್ತು ಈ ಕಾರ್ಯಕ್ರಮದ ರಾಣಿ ಜೇನುಗಳಾಗಿ ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 46 ಜಾತಿಗಳು ಈ ರಾಜ್ಯದಲ್ಲಿ 75 ಲಕ್ಷ ಜನಸಂಖ್ಯೆ ಇದೆ. ಎಷ್ಟು? 75 ಲಕ್ಷ ಜನಸಂಖ್ಯೆ ಇರುವಂಥದ್ದು. ಇದುವರೆಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ಸಿದ್ಧಾಂತ ಪುಸ್ತಕದಲ್ಲಿದೆಯೇ ಹೊರತು, ಕಾನೂನಿನಲ್ಲಿದೆಯೇ ಹೊರತು ಅನುಷ್ಠಾನಗೊಂಡಿಲ್ಲ ಅನ್ನುವಂಥದ್ದು ಇದು ನಮ್ಮ ನೋವಾಗಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ 75 ಲಕ್ಷ ಜನಸಂಖ್ಯೆ ಇದ್ರೂ ಬರೀ 4 ಅರೆ ಅಲೆಮಾರಿ ಹಾಸ್ಟೆಲ್ಗಳಿವೆ. ಎಷ್ಟಿದ್ದಾವೆ? ಬರೀ ಕೇವಲ 4 31 ಜಿಲ್ಲೆಗೆ 124 ತಾಲೂಕುಗಳಲ್ಲಿ ಅರೆ ಅಲೆಮಾರಿಗಳ ಹಾಸ್ಟೆಲ್ಗಳು ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಸರ್ಕಾರಕ್ಕೆ ಅನ್ನುವಂಥದ್ದು. ಇವತ್ತು ಕೇಂದ್ರ ಸರ್ಕಾರ ಸ್ಕಿಲ್ ಇಂಡಿಯಾ ಅಂತ ಯೋಜನೆ ತಂದಿದೆ. ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ ನೋಡೋಣ. ಅದನ್ನು ಬದಲಾಯಿಸಿ ವೃತ್ತಿಪರ ಶಿಕ್ಷಣ, ಕಸುಬು ಆಧಾರಿತ ಶಿಕ್ಷಣವನ್ನು ಈ ಸಮಾಜಕ್ಕೆ ನೀಡಬೇಕಾಗಿದೆ. ಯಾರು ಕುಲ ಕಸುಬುಗಳ ಆಧಾರದ ಮೇಲೆ ಈ ಸಮಾಜ ನಿರ್ಮಾಣ ಮಾಡುತ್ತೋ, ಗಾಂಧೀಜಿ ಹೇಳಿದ್ದು ಸಣ್ಣ ಕೈಗಾರಿಕೆಗಳ ಉದ್ಯಮಗಳು ಬೇಕು ಈ ಸಮಾಜಕ್ಕೆ ಅಂತ. ಇವತ್ತು ಏನಾಗಿದೆ? ಕುರಿ ಕಾಯುವಂಥದ್ದು ಹೈಜೆಕ್ ಆಗಿ ಅದು ಏನಾಗಿದೆ? ಫಾರಂ ಆಗಿದೆ. ಮಡಕೆ ಮಾಡುವಂಥದ್ದು ಹೈಜೆಕ್ ಆಗಿ ಕಂಪನಿಗಳು ಬಂದಿವೆ. ಇವತ್ತು ಬಿದಿರು ಪುಟ್ಟಿಯನ್ನು ಎಣೆಯುವಂಥದ್ದು ಇವತ್ತು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಪುಟ್ಟಿಗಳು ಬಂದಿವೆ. ಇವತ್ತು ಗೀಗಿ ಪದ ಹಾಡುವಂತಹ ಆ ಪಿಟೀಲು ಇವತ್ತು ಹಾರ್ಮೋನಿಯಂ ಆಗಿ ಹೊರಗೆ ಬಂದಿದೆ. ಇವತ್ತು ನಮ್ಮ ಎಲ್ಲ ಕಸುಬುಗಳನ್ನು ಇವತ್ತು ಆಧುನಿಕ ಯುದ್ಧಮಾನಗಳಲ್ಲಿ ನುಂಗಾಗ್ತಾ ಇದೆ. ಯಾರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇಲ್ಲ. ಒಬ್ಬರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಅಕ್ಕಮಹಾದೇವಿ ಹೇಳ್ತಾರೆ, ನೊಂದವರ ನೋವ ನೊಯ್ಯದೆತ್ತಬಲ್ಲರಯ್ಯ. ಯಾರಿಗೆ ನೋವಾಗಿದೆಯೋ ಅವ್ರಿಗೆ ಮಾತ್ರ ಇದು ನೋವು ಗೊತ್ತಾಗ್ತಾ ಇದೆ. ಇವತ್ತು ಅರೆ ಅಲೆಮಾರಿಯ ಒಂದು ನಿಗಮ ಇದ್ರೂ ಅದಕ್ಕೆ ಎಷ್ಟು ಅಮೌಂಟ್ ಇಡ್ತಿದ್ದಾರೆ? ಎಷ್ಟಿದೆ ಶೆಟ್ಟಿ ಅವರೇ? ಬರೀ 5 ಕೋಟಿ ಇಟ್ಟಿದ್ದಾರೆ. 75 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜದೊಳಗಡೆ ಬರೀ 5 ಕೋಟಿ ಏನಕ್ಕೆ? ಒಂದು ಯಾವುದೋ ಒಂದು ಸಮುದಾಯ ಭವನ ದೊಡ್ಡ ಸಮಾಜಕ್ಕೆ ಕೊಟ್ಟರೆ 10 ಕೋಟಿ ಸ್ಯಾಂಕ್ಷನ್ ಮಾಡಿರುವಂಥ ನೂರಾರು ಉದಾಹರಣೆಗಳಿದೆ. ಶಿವಶಂಕರ್ ಅವರೇ,
ಆದರೆ ಇಷ್ಟು ಜನಸಂಖ್ಯೆ ಇರುವಂತಹ ಈ ವ್ಯವಸ್ಥೆ ಒಳಗಡೆ ನಿಜವಾಗ್ಲೂ ಭಾಳ ನೋವಿನ ಸಂಗತಿ. ಆದರೆ ಅರೆ ಅಲೆಮಾರಿ ಜನಾಂಗದ ಶಿಕ್ಷಣ ಬರೀ ಇನ್ನೂ 7%. ಎಷ್ಟು ಪರ್ಸೆಂಟು? 7% ಮಾತ್ರ ಇದೆ. ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ 1.0 ಶಿಕ್ಷಣ. ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ಎಷ್ಟು? 1.0. ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಬರೀ 7% ಶಿಕ್ಷಣ ಇರುವಂಥದ್ದು. ನಿಜವಾಗ್ಲೂ ನೋವಾಗೋದೇನಪ್ಪ ಅಂದರೆ ಸಾಮಾಜಿಕ ಸಮಾನತೆ ಇಲ್ಲ, ರಾಜಕೀಯದಲ್ಲಿ ಆದ್ಯತೆಗಳಿಲ್ಲ, ಸಾಂಸ್ಕೃತಿಕ ಅನಾವರಣಗೊಳಿಸಬೇಕು ಅಂದರೆ ಇಲ್ಲ. ಇವತ್ತು ಎಲ್ಲರಿಗೂ ಒಂದೊಂದು ಸಾಂಸ್ಕೃತಿಕವಾಗಿರುವಂಥ ಶಕ್ತಿ ಇದೆ. ಈ ನೆಲ ಸಮುದಾಯದಲ್ಲಿರುವಂಥವರಿಗೆ ಪ್ರತಿಯೊಬ್ಬರಿಗೂ ಒಂದು ವೃತ್ತಿಪರ ಶಿಕ್ಷಣವನ್ನು ಕೊಡೋದಿದೆಯಲ್ಲ, ಇವತ್ತು ಅಂಥದ್ರಲ್ಲಿ ನಾವೇನು ಬೇಕಾಗಿದೆ ಅಂದರೆ ಶಿಕ್ಷಣಕ್ಕೆ ಹೆಚ್ಚು ಪ್ರಜ್ಞಾವಂತರಾಗಬೇಕಾಗಿದೆ, ಶಿಕ್ಷಣವನ್ನು ಕೊಡಬೇಕಾಗಿದೆ. ಮತ್ತು ನಾವು ಎಲ್ಲೆವರೆಗೂ ಶಿಕ್ಷಣವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲೇವರೆಗೂ ಜಾಗೃತಿಗೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎನ್ ಶ್ರೀನಿವಾಸ್ರವರ ಸಮಾಜಶಾಸ್ತ್ರ ಈ ಕರ್ನಾಟಕದಲ್ಲಿ 7,000ಕ್ಕೂ ಹೆಚ್ಚು ಜಾತಿ ಉಪಜಾತಿಗಳಿವೆ ಅಂತ ಹೇಳ್ತಾರೆ ಎನ್ ಶ್ರೀನಿವಾಸು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ 250 ಕ್ಯಾಸ್ಟ್ಗಳಿಗೆ ಮಾತ್ರ ನಾವು ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ನೆನಪಿರಲಿ ಎಲ್ಲರಿಗೂ, 250 ಮಾತ್ರ ಜಾತಿಗಳಿಗೆ ಇವತ್ತು ಸರ್ಕಾರ ಕೊಟ್ಟಿದೆ. ಇನ್ನೂ ಸುಮಾರು ಜಾತಿಗಳಿಗೆ ಇನ್ನೂ ಸರ್ಟಿಫಿಕೇಟ್ ಕೊಡೋಕ್ಕಾಗಿಲ್ಲ. ಕಾರಣ ಏನು? ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಿಲ್ಲ. ಈಗ ದೊಂಬಿದಾಸರು ಅಂತ ಇದ್ದಾರೆ, ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಜೋಗ್ಯರಿದ್ದಾರೆ, ಅವರು ಏನಾಗ್ತಾ ಇದೆ ಅಂತಂದರೆ ಮೂಲೆ ಗುಂಪಾಗಿ ನಮಗೆ ಯಾವುದೇ ಶಕ್ತಿ ಇಲ್ಲ, ಏನು ಮಾಡೋ ಆವಾಡಿಸ್ಕೊಂತ ಸಮಾಜ ಇದೆ. ಅವ್ರ ಕೆಲಸ ಎಷ್ಟು ಜನ ಸತ್ರು ಪರಿಹಾರ ಇದೆ ಸರ್ಕಾರದಲ್ಲಿ, ಅದನ್ನು ಜನಕ್ಕೆ ಮುಟ್ಟಿಸೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲ ಕಾನೂನುಗಳು ಯೋಜನೆಗಳು ಪುಸ್ತಕದಲ್ಲಿವೆ, ಅರಿವು ಮೂಡಿಸೋದ್ರಲ್ಲಿ ನಾವೆಲ್ಲರೂ ವಿಫಲರಾಗಿದ್ದೇವೆ. ಸರ್ಕಾರನೂ ಸಹ ವಿಫಲ ಆಗಿದೆ. ಅದು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲೆಕ್ಷನ್ ಬರುತ್ತೆ, ಬಂದ ತಕ್ಷಣವೇ ನಿಮ್ಮ ಹಟ್ಟಿಗಳಿಗೆ ಬರ್ತಾರೆ, ಬೀದಿಗಳಿಗೆ ಬರ್ತಾರೆ, ಗುಡಿಸ್ಲಿಗಳಿಗೆ ಬರ್ತಾರೆ, ನೀ ಕೈ ಮುಗಿತಾರೆ, ಕಾಲು ಮುಗಿತಾರೆ, ಓಟ್ ಹಾಕಪ್ಪ ಅಂತ. ಆದರೆ ಓಟ್ ಹಾಕಿದ ನಂತರ ಏನು? ನೀವು ಒಂದು ದಿವಸನೂ ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಮತ ದಾನ ಆಗಬೇಕೇ ಹೊರತು ಮಾರುವಿಕೆ ಅಲ್ಲ, ಮತ ದಾನನೇ ಹೊರತು ಮಾರಾಟಕ್ಕಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಿಮ್ಮ ಮಗಳನ್ನು ಬೇರೆಯವರಿಗೆ ಕೊಡುವಾಗ, ನಿಮ್ಮ ಮಗಳನ್ನು ಬೇರೆಯವರಿಗೆ ಕೊಡುವಾಗ ಆರ್ಥಿಕ ಸ್ಟೇಟಸ್ ನೋಡ್ತೀಯಾ, ಸಾಮಾಜಿಕ ಸ್ಟೇಟಸ್ ನೋಡ್ತೀಯಾ, ನನ್ನ ಮಗಳನ್ನು ಬಾಳಿಸುವಂಥ ಶಕ್ತಿ ಇದೆಯಿಲ್ವಾ ಅಂತ ನೋಡ್ತೀಯಾ, ನೋಡಿ ಹೆಣ್ಣನ್ನು ಕೊಡುವಂಥ ಕೆಲಸ ಮಾಡ್ತೀಯಾ. ಆದರೆ ನೀನು ಮತ ಹಾಕುವಾಗ ನಿನ್ನ ಮಗಳಿದ್ದಂತೆ ನೀನು ಹಾಕುವಾಗ ಈತ ನಮ್ಮ ಕಷ್ಟಕ್ಕೆ ಆಗ್ತಾನ, ಈತ ನಮ್ಮನ್ನು ಕೈ ಹಿಡಿತಾನ, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾನ ಅನ್ನುವಂಥ ಎಚ್ಚರಿಕೆಯಿಂದ ನೀನು ಮತದಾನ ಮಾಡುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಸಂದೇಶ. ನಿಮಗೆಲ್ಲರಿಗೂ ನೆನಪಿದೆ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಒಬ್ಬ ಬುದ್ಧಿಜೀವಿ ಹೇಳ್ತಾನೆ, ಇದರಿಂದ ಏನೂ ಪರಿವರ್ತನೆ ಆಗಲ್ಲ ಅಂಬೇಡ್ಕರ್ ಅವರೇ ಅಂತ ಹೇಳ್ತಾರೆ. ಶಿವಶಂಕರ್ ಅವರೇ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಭಾವನಾತ್ಮಕವಾಗಿ ತಲಾಂತರದಿಂದ ಅವರ ತಲೆಯಲ್ಲಿ ನಾವು ದೈವದ ಕಲ್ಪನೆಯನ್ನು ತುಂಬಿದ್ದೇವೆ, ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಈ ಸಮಾಜ ರಾಜನನ್ನಾಗಿ ಸ್ವೀಕರಿಸುತ್ತಿತ್ತು. ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ? ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಈ ಸಮಾಜ ರಾಜನನ್ನಾಗಿ ಸ್ವೀಕರಿಸುತ್ತಿದ್ದು, ನನ್ನ ಸಂವಿಧಾನ ಅನುಷ್ಠಾನಕ್ಕೆ ಬಂದ ಮೇಲೆ ಮತಪೆಟ್ಟಿಗೆಯಲ್ಲಿ ರಾಜನನ್ನಾಗಿ ಹುಟ್ಟಿಸ್ತೀನಿ ಅಂತ ಹೇಳ್ತಾರೆ ಅಂಬೇಡ್ಕರ್. ಯಾವುದರಲ್ಲಿ? ಮತಪೆಟ್ಟಿಗೆಯಲ್ಲಿ. ಇವತ್ತು ಶಿವಶಂಕರು ಮತಪೆಟ್ಟಿಗೆಯ ರಾಜರು, ಮುನೇಗೌಡರು ಮತಪೆಟ್ಟಿಗೆಯ ರಾಜರು, ಮತ್ತು ನಮ್ಮ BK ನಾರಾಯಣ ಸ್ವಾಮಿ ಅವರು ಮತಪೆಟ್ಟಿಗೆಯ ರಾಜರು. ಇದು ಅಂಬೇಡ್ಕರ್ ಅವರು ಕೊಟ್ಟ ರಾಜತ್ವ, ಪ್ರಭುತ್ವವನ್ನು ರಾಜತ್ವಕ್ಕೆ ಏರಿಸಿದ ಏಕೈಕ ವ್ಯಕ್ತಿ ಅಂದರೆ ಅದು ಅಂಬೇಡ್ಕರ್ ಅವರು ಅನ್ನುವಂಥದ್ದು. ಅವರೊಂದು ಮಾತು ಹೇಳ್ತಾರೆ ಮುಂದೆ, ನಾನೇನೋ ಸಂವಿಧಾನ ಬರೆದಿದ್ದೇನೆ,
ಎಲ್ಲ ವರ್ಗಕ್ಕೂ ನ್ಯಾಯ ಸಿಗಬೇಕು ಅಂತ. ಆದರೆ ಅದನ್ನು ಅನುಷ್ಠಾನಗೊಳಿಸುವಂಥವ್ರು ಬಲಿಷ್ಠರು, ನ್ಯಾಯ ಸಿಗುತ್ತೋ ಹೆಂಗೋ ನನಗೂ ಸಂಶಯ ಇದೆ ಅಂತ ಹೇಳ್ತಾರೆ. ಅಂದರೆ ಅವತ್ತೇ ಅದನ್ನು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ನಾವು. ಇವತ್ತು ಸಹ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA, MP, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇವರೆಲ್ಲರೂ ಸಹ ಮತಪೆಟ್ಟಿಗೆಯ ರಾಜರು. ನೀವು ಮತ ಒತ್ತಿದ್ರೆ ಮಾತ್ರ ರಾಜರು. ರಾಣಿಯ ಹೊಟ್ಟೆ ಒಳಗೆ ಹುಟ್ಟಿದ ಮಗ ರಾಜನಲ್ಲ. ಇದು 1949 ಅನುಷ್ಠಾನಕ್ಕೆ ಬಂದಂಥದ್ದು. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮಗೆ ಬೆಲೆ ಇದೆ. ನಿಮ್ಮ ಹೆಸರು ಮುಂದೆ ಶ್ರೀ ಅಂತ ಹಾಕೊಂತೀರಿಲ್ವಾ? ಯಾಕೆ? ಸಂಪತ್ಭರಿತ ವ್ಯಕ್ತಿ ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು. ಪ್ರತಿಯೊಬ್ಬ ಈ ದೇಶದ ಸಂಪತ್ಭರಿತ ವ್ಯಕ್ತಿ. ಶ್ರೀ ರಮೇಶ್, ಶ್ರೀ ನಾಗಿದೇವ, ಈ ರೀತಿಯಾಗಿ ಅದರ ಸ್ವಾಮಿಗಳು ಹಾಕೊಳ್ಳೋದು 3 ಈ ದೇಶದ ಚರ ಸ್ಥಿರ ಅನ್ನುವಂಥ ರೀತಿಗೆ ಅದು ಬರುವಂಥದ್ದು. ಆದರೆ ನೀವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು, ಇವತ್ತು ನಿಮಗೆ ಏನಾದರೂ ಸಮಸ್ಯೆ, ಹುಡುಗರನ್ನ ಓದಿಸೋಕ್ಕಾಗಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಅರೆ ಅಲೆಮಾರಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೇಂದ್ರ ಮಾಡಿದ್ವಿ. 1 ರೂಪಾಯಿ ನೀವು ದುಡ್ಡು ಕೊಡೋಂಗಿಲ್ಲ. 1 ರೂಪಾಯಿ ಅಪ್ ಟು 1ನೇ ತರಗತಿಯಿಂದ ಅಪ್ ಟು PhD ವರೆಗೂ ನಾನೇ ಭಿಕ್ಷೆ ಮಾಡಿ ಫೀಸನ್ನು ಕಟ್ಟಿಸ್ತೀನಿ. ನೀವು ಕಳಿಸ್ಕೊಡಿ. ನನ್ನ ನಂಬರು ಕೊಡ್ತೀನಿ, ನೀವು ತಗೊಳ್ರಿ. ಸಂಜೆ 8 ಗಂಟೆ ಅಥವಾ 9 ಗಂಟೆಗೆ ಫೋನ್ ಮಾಡಿ. ಯಾಕೆ ಅಂದರೆ ಅದಕ್ಕೊಂದು ಕಾಲಮಿತಿ, ಟೈಮು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಶಿಕ್ಷಣದಲ್ಲಿ ಮೇಲ್ ಬರಲಿಲ್ಲ ಅಂದರೆ, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಿಲ್ಲ ಅಂತಂದರೆ ನಿಜವಾಗ್ಲೂ ಈ ಸಮಾಜದಲ್ಲಿ ಪಶುವಿನಂತೆ ಇರಬೇಕಾಗುತ್ತೆ ನಾವೆಲ್ಲರೂ. ಆದರೆ ಶಿಕ್ಷಣ ಇತ್ತು ಅಂದರೆ, ಅದಕ್ಕೆ ಅಂಬೇಡ್ಕರ್ ಮತ್ತೆ ಹೇಳ್ತಾರೆ, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಕುಡಿದವರೆಲ್ಲರೂ ಗರ್ಜಿಸಲೇಬೇಕು. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಕುಡಿದವರೆಲ್ಲ ಗರ್ಜಿಸಲೇಬೇಕು. ಹಾಗಾದ್ರೆ ಸ್ವಾಮೀಜಿ ನೀವು ಕುಡ್ದಿದ್ದೀರಾ ಅಂತ? ಹುಲಿ ಹಾಲು ಎಷ್ಟು ಜನ ಕುಡ್ದಿದ್ದೀರಾ? ಯಾರು ಇಲ್ಲ. ಕುರಿ ಹಾಲು ಎಷ್ಟು ಜನ ಕುಡ್ದಿದ್ದೀರಾ? ಕುರಿ ಹಾಲು ಎಲ್ಲರೂ ಕುಡ್ದಿರ್ತಾರೆ. ಮೇಕೆ ಹಾಲು ಕುಡ್ದಿರ್ತೀರ, ದನಿನ ಹಾಲು ಎಲ್ಲ ಕುಡ್ದಿರ್ತೀರಿ, ಹಸುವಿನ ಹಾಲು. ಆದರೆ ಹುಲಿ ಹಾಲು ಯಾರು ಕುಡಿತಾರೆ ಅಂದರೆ, ಯಾರು ಶಿಕ್ಷಣವನ್ನು, ವಿದ್ಯಾಭ್ಯಾಸವನ್ನು ಅಧ್ಯಯನ ಮಾಡಿ ಸಮಾಜಕ್ಕೆ ದಿಕ್ಸೂಚಿ ಆಗ್ತಾರಲ್ಲ, ಅವರು ನಿಜವಾದ ಹುಲಿ ಹಾಲನ್ನು ಕುಡ್ದಂಥದ್ದು. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂದರೆ, ನಮಗೆಲ್ಲರಿಗೂ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರೇ ಆದರ್ಶ. ಬುದ್ಧನ ಅನೇಕ ವಿಚಾರಗಳನ್ನು ಬಸವಣ್ಣನವರು ಈ ನಾಡಿನಲ್ಲಿ ಮೊದಲನೆಯ ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೊಟ್ಟ ಮೊದಲು ಜಾರಿಗೆ ತಂದಂಥವರೇ ಬಸವಾದಿ ಶಿವಶರಣರು ಅನ್ನುವಂಥದ್ದು. 770 ಅಮರಗಣಗಳು. ಇವತ್ತೇನು ಎಲ್ಲ ಕಾಯಕದ 46 ಜಾತಿಯವರು ಇಲ್ಲಿದ್ದೀರಲ್ವಾ, ಇದನ್ನೇ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಾಣಂಗೆ ಮಾಡಿದರು. ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಐದಕ್ಕಿ ಮಾರಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಗಜೇಶ ಮಸಣಯ್ಯ, ಸಮಗಾರ ಹರಳಯ್ಯ, ರಾಯಸದ ಮಂಚಣ್ಣ, ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಕುರುಬಗೊಲ್ಲಾಳೇಶ, 770 ಅಮರಗಣಗಳು ಅನುಭವ ಮಂಟಪದಲ್ಲಿ ಕಾಯಕ ತತ್ವದ ಮೂಲಕ ಈ ಜಗತ್ತಿಗೆ ಸಂದೇಶ ಕೊಟ್ಟ ಏಕೈಕ ಪಾರ್ಲಿಮೆಂಟು ಅಂದರೆ ಅದು ಬಸವಣ್ಣನವರ ಅನುಭವ ಮಂಟಪ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಪ್ರಜಾಪ್ರಭುತ್ವವನ್ನು ಬಸವಣ್ಣನ ನಂತರ ಗಟ್ಟಿಗೊಳಿಸಿ ಸಂವಿಧಾನ ಮೂಲಕ ಕೊಟ್ಟಿದ್ದೇ ಅಂಬೇಡ್ಕರ್ ಅವರು. ಅದನ್ನು ಕಾನೂನು ರೀತಿಯಲ್ಲಿ ಈ ಸಮಾಜಕ್ಕೆ ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಅದಕ್ಕೆ ನಾವೆಲ್ಲರೂ ಕಾಯಕ ಸಮುದಾಯದವರು. ಕಾಯಕ ಇದ್ದರೆ ಮಾತ್ರ ಈ ಸಮಾಜದಲ್ಲಿ ಒಂದು ಕಡೆ ಪ್ರೊಡಕ್ಷನ್ನು, ಒಂದು ಕಡೆ ವಿತರಣೆ. ಪ್ರೊಡಕ್ಷನ್ ಮಾಡಲಿಲ್ಲ ಅಂದರೆ ವಿತರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಪ್ರತ್ಯೇಕವಾದ ಅಲೆಮಾರಿ ಜನಾಂಗದರಿ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾದ ಹಾಸ್ಟೆಲ್ಗಳು ಬೇಕು. ಮತ್ತು ಭೂರಹಿತವರಿಗೆ ಭೂಮಿ ಕೊಡಬೇಕು ಅಂತ ಇದೆ. ಎಷ್ಟು ಜನಕ್ಕೆ ಗೊತ್ತು? ಭೂ ಒಡೆತನಕ್ಕೆ ಗೊತ್ತಿದೆ. ಎಷ್ಟು ಜನ ತಗೊಂಡಿದ್ರೆ ಕೈ ಎತ್ರಿ ಈ ಆಧಾರದ ಮೇಲೆ? ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು, ಲಾಯರ್ ಇದ್ದಾರೆ. ನೀವು ಲೀಸ್ಟ್ ಮಾಡಿ, ನಾನು ಸಿದ್ದರಾಮಯ್ಯರ ಹತ್ರ ಬರ್ತೀನಿ, ನಿಮ್ಮ ಪರವಾಗಿ ನಾನು ಸಿದ್ದರಾಮಯ್ಯರ ಹತ್ರ ಬರ್ತೀನಿ.
ನೀವು ಲೀಸ್ಟ್ ಮಾಡಿ ನಿಯೋಗ ಹೋಗೋಣ. ಯಾರು ಭೂ ರೈತರಿದ್ದೀರಿ? ಎಷ್ಟು ಜನ ಭೂ ರೈತರಿದ್ದೀರಿ? ಭೂ ರೈತರ ಅಂದರೆ ಜಮೀನೇ ಇಲ್ದವರು, ಒಂದು ಅಂಗೈಯಾಗಲ ಜಾಗ ಇಲ್ದಂಥವ್ರು. ನೀವೆಲ್ಲರೂ ಲೀಸ್ಟ್ ಮಾಡಿ. ನಾನು ಸಹ ಲಾ ಮಾಡಿದ್ದೇನೆ, LLBA ಮಾಡಿ ಬಾರ್ ಕೌನ್ಸಿಲ್ ನೋಂದಣಿ ಮಾಡಿಸಿ ಬಂದಿದ್ದೇನೆ. ನಿಮ್ಮ ಏನಾನ ಸಮಸ್ಯೆ ಇದ್ದರೆ ನಾವೇ ಧಾರ್ಮಿಕ ನ್ಯಾಯಾಲಯ ಮಾಡಿ ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕನ್ನಡ MA, ಇಂಗ್ಲೀಷ್ MA, ಹಿಸ್ಟ್ರಿ MA, ಸೋಷಿಯಾಲಜಿ MA, ಸಾಂಸ್ಕ್ರಿಟ್ MA, ಪೊಲಿಟಿಕಲ್ MA, ಪತ್ರಿಕೋದ್ಯಮ MA, B.Ed, MPhil, PhD, LLBA, ಈಗ LLM ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟು. ನಾನು ವಿದ್ಯಾರ್ಥಿ. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂತಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮಠಕ್ಕೆ ಬಂದರೆ ಬುದ್ಧಿ ಅಂತೀರ, ನನಗೆ ಬುದ್ಧಿ ಇಲ್ಲ ಅಂದರೆ ಸಮಸ್ಯೆ ಆಗಬಾರ್ದು ಈ ಸಮಾಜಕ್ಕೆ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಇವತ್ತು ಮನೆಗಳು ನಿವೇಶನಗಳು ಬೇಕು. ಅಲೆಮಾರಿ ಅರೆ ಅಲೆಮಾರಿಯಲ್ಲಿ ಮನೆಗಳನ್ನು ಎಷ್ಟು ಜನ ಕಟ್ಟಿಸ್ಕೊಂಡಿರೋ? ಕೈ ಎತ್ರಿ. 1 2 3 4 ಬೆರಳೆಣಿಕೆಗಳು. ಸುಮಾರು 6,000 ಮನೆಗಳು ಬಂದಿದ್ದವು. ಎಷ್ಟು? ಅಲೆಮಾರಿ ಅರೆ ಅಲೆಮಾರಿಗಳಿಗೆ 6,000 ಮನೆಗಳು ಬಂದಿದ್ವು. ಆದರೆ ಇನ್ನೂ ಇದ್ದಾವೆ. ಒಂದೊಂದು ಕಂತು ತಗೊಂಡವ್ರು ಇದ್ದರೆ ಮೊನ್ನೆ ದುಡ್ಡು ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಯಾರಿಗೆ ಒಂದು ಕಂತು ಆಗಿದೆಯೋ ಅವ್ರಿಗೆ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಫಲಾನುಭವಿಗಳು ತಗೊಳ್ರಿ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಹೆಂಗೆ ಇವತ್ತು SC ST ಕಾಲೋನಿಗಳು ಕಾಂಕ್ರೀಟ್ ಆಗಿದ್ದಾವೆ, ಆದರೆ ಇನ್ನೂ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಇನ್ನೂ ಕಾಂಕ್ರೀಟ್ ಆಗಿಲ್ಲ. ಆಗಿದಾವ? ಆಗಿಲ್ಲ. ಈಗ ಎರಡನೆಯ ಪ್ರಾಧಾನ್ಯತೆ ಏನಪ್ಪ ಅಂದರೆ, ಅಲೆಮಾರಿ ಜನಾಂಗಕ್ಕೆ ರಸ್ತೆಗಳಾಗಬೇಕು, ವಾಟರ್ ಸಪ್ಲೈ ಆಗಬೇಕು, ವಿದ್ಯುತ್ ಆಗಬೇಕು, ಗುಡಿಸಲುಗಳು ಮುಕ್ತ ಕರ್ನಾಟಕ ಆಗಬೇಕು ಅಲೆಮಾರಿ ಜನಾಂಗದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಸಮಯ ನನಗೆ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ. ಹಾಡುವಂಥ ಮಾತ ತೂಗಿ ನೋಡು, ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು, ಬೇಸರವೆನಿಸುವ ಮುನ್ನ ಸಾಕು ಮಾಡು, ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರಿಗೂ ಶರಣಾರ್ಥಿ.